ನಾವು ಜಯಬೇರಿ ಬಾರಿಸ್ತೀವಿ ಅಂತ ಮೊದಲೇ ನಿರೀಕ್ಷೆ ಮಾಡಿದ್ದೀವಿ. ಮತಗಳ ಅಂತರಲ್ಲಿ ಬಂದರೆ ಭಾರತೀಯ ಜನತಾ ಪಕ್ಷವನ್ನು ಮತದಾರರು ತಿರಸ್ಕರಿಸಿದ್ದಾನೆ. ಆದ್ದರಿಂದ ಪಕ್ಷೇತರ ಅಭ್ಯರ್ಥಿಗೆ ಹೆಚ್ಚು ಮತವನ್ನು ಬೀಳುವ ಮುಖಾಂತರ ನಮಗೆ ಪಕ್ಷೇತರ ಅಭ್ಯರ್ಥಿಯಿಂದ ಹೆಚ್ಚಿನ ಪೈಪೋಟಿ ಬಂದಿತ್ತು. 4500ರಿಂದ ಮೇಲ್ಪಟ್ಟ ಮತದಲ್ಲಿ ನಾವು ಜಯಬೇರಿ ಗಳಿಸಿದ್ದೇವೆ. ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ನಿಮಗೆ ಲಾಭ ಆಯಿತು? ಹಾಗೇನಿಲ್ಲ, ನಾವು ಇಲ್ಲಂತಾದರೂ ನಾವು ಜಯಬೇರಿ ಬಾರಿಸುವಂಥ ನಾವು ಕಾಂಗ್ರೆಸ್ ಪಕ್ಷ ಮತದಾರರು ನಮ್ಮ ಪರವಾಗಿದ್ದರು ಜಯಬೇರಿ ಬಾರಿಸುವ ಖಂಡಿತ ಜಯಬೇರಿ ಬಾರಿಸ. ಹಾಗೆ ನಮ್ಮ ಮತವು ಕೆಲವು ಪಕ್ಷೇತರಕ್ಕೆ ಹೋಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. 25,000 ಮತಗಳ ಒಂದು ನಿರೀಕ್ಷೆ ಇದೆ. ನಾವು ನಿರೀಕ್ಷೆ ಇತ್ತು, ಆದರೆ ಭಾರತೀಯ ಜನತಾ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಜನರು ತಿರಸ್ಕರಿಸಿದ ಕಾರಣ, ಪಕ್ಷೇತರ ಅಭ್ಯರ್ಥಿಗೆ ಹೆಚ್ಚಿನ ಮತ ಹೋದ ಕಾರಣ ನಮ್ಮಿಂದ ಪಕ್ಷೇತರನಿಗೆ ಹೆಚ್ಚು ಮತ ಹೋಗಿದೆ. ಭಾರತೀಯ ಜನತಾ ಪಕ್ಷ ಕಡಿಮೆ ಮತವನ್ನು ಗಳಿಸುವ ಮುಖಾಂತರ ನಿರೀಕ್ಷೆ ಆ ಮತದ ಅಂತರ ಕಡಿಮೆ ಆಯಿತು. ರಾಜ್ಯದಲ್ಲೂ ಕೂಡ ಸ್ಪಷ್ಟ ಬಹುಮತ ಖಂಡಿತ ರಾಜ್ಯದಲ್ಲಿ ಪೂರ್ತಿ ಬಹುಮತ ನಮಗೆ ಬಂದಿದೆ. ಅಭಿವೃದ್ಧಿ ಕೆಲಸವನ್ನು ಕಾಡುವ ಮುಖಾಂತರ ಮತದಾರರ ನಿರೀಕ್ಷೆ ಏನಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಗ್ಯಾರಂಟಿ ಕಾರ್ಡ್ ಪೂರೈಸಲಿಕ್ಕೆ ಸಾಧ್ಯ ಖಂಡಿತ ಇದೆ. ಯಾಕಂತೇಳಿದ್ರೆ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾವುದೇ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥ ಕೆಲಸ ಮಾಡಿದೆ. ಈ ಸಲನೂ ಮತದಾರ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಏನೇನು ಪ್ರಣಾಳಿಕೆಯಲ್ಲಿ ಬಂದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ಪಕ್ಷದ ನಿರ್ಧಾರ, ಅದನ್ನು ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನೀವು ಬಿಜೆಪಿಯಿಂದ ಸಿಡಿದೆದ್ದು ಕಾಂಗ್ರೆಸ್ಗೆ ಬಂದಿದ್ದೀರಿ, ಇಲ್ಲಿ ಜಯಬೇರಿ ಸಾಧಿಸಿದ್ರಿ. ಈಗ ಬಿಜೆಪಿಯ ಯಾವ ಸಿದ್ಧಾಂತವನ್ನು ನೀವು ಅಳವಡಿಸಿಕೊಳ್ತೀರಿ? ಅದರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ನೀವು ಲಾಸ್ಟ್ ಟೈಮ್ ಮಾತಾಡಿದ್ದೀರಿ. ಬಿಜೆಪಿ ಸಂದರ್ಭದಲ್ಲಿ ಕೆಲವು ಲೋಪದೋಷ ಆಗಿದೆ, ಹಗರಣ ಆಗಿದೆ, ಇಂಥ ಸಮಥಿಂಗ್ ಏನೋ ಆಡಳಿತ ವ್ಯವಸ್ಥೆ ಆಗಿದೆ ಅಂತ. ಅದು ಈಗ ತಕ್ಷಣದಲ್ಲಿ ನೀವು ಬಂದು ಯಾವ ರೀತಿ ತಮ್ಮ ಕಾರ್ಯವೈಖರಿ ಮಾಡ್ತೀರಿ? ನೋಡಿ, ಭಾರತೀಯ ಜನತಾ ಪಕ್ಷದವರಿಗೆ ಅವರು ಯಾರನ್ನು ಕಡೆಗಣಿಸಿದ್ರು ಅವರ ನಿರ್ಧಾರವೇ ಅಂತಿಮ ಅಂತ ಇತ್ತು. ಬಹುಶಃ ಕಾರ್ಯಕರ್ತರನ್ನು ಕಡೆಗಣಿಸಿದರೆ ಏನಾಗ್ತದೆ ಅಂತ ಪುತ್ತೂರಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮಾಹಿತಿ ಹೊರಡಿದೆ, ಸಂದೇಶ ಹೊರಡಿದೆ. ಇನ್ನು ಮುಂದೆ ಆದರೂ ಅವರು ಪಕ್ಷದ ಕಾರ್ಯಕರ್ತರನ್ನು ಗಣನೆಗೆ ತಗೊಳ್ಳುವಂಥ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಗಲ್ಲ. ಎಲ್ಲ ಜೊತೆಯಲ್ಲಿ ನಿಂತು ನಮ್ಮ ನಾಯಕರು ಹೇಮನಾಥ್ ಶೆಟ್ಟರು, ಶಕುಂತಲಾ ಶೆಟ್ಟರು, MS ಮೊಹಮ್ಮದ್ ಎಲ್ಲ ನಾಯಕರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಕಾರ್ಯಕರ್ತರು ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಗಟ್ಟಿ ಪಕ್ಷವನ್ನು ಕಟ್ತೇವೆ. ಖಂಡಿತ ಮುಂದಿನ ದಿವಸದಲ್ಲಿ ಮತದಾರನ ನಿರೀಕ್ಷೆ ಏನಿದೆ ಆ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 9902226466.